ಸಾಕು ಪ್ರಾಣಿಗಳನ್ನ ಹೆದ್ದಾರಿಗಳಲ್ಲಿ ಹಾಗೂ ಜನಜಂಗುಳಿ ಇರುವಂತಹ ಪ್ರದೇಶಗಳಲ್ಲಿ ಮೇಯಲು ಬಿಡ್ತಾ ಇರುವುದು ವಾಹನ ಸವಾರರಿಗೆ ಹೊಸ ಸಮಸ್ಯೆಯಾಗಿ ಪರಿಣಮಿಸಿದೆ. ಏಕಾಏಕಿ ರಸ್ತೆಗೆ ಅಡ್ಡ ಬರುವ ಈ ಸಾಕು ಪ್ರಾಣಿಗಳಿಂದಾಗಿಯೇ ಹಲವು ಅಪಘಾತಗಳು ಸಂಭವಿಸ್ತಾ ಇದೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರೇ ಈ ಸಮಸ್ಯೆಗೆ ಹೆಚ್ಚು ಬಲಿಯಾಗ್ತಾ ಇದ್ದು, ಇವುಗಳನ್ನು ನಿಯಂತ್ರಿಸಬೇಕಾದ ಇಲಾಖೆಗಳು ಮಾತ್ರ ಮೌನವಾಗಿರುವುದು ವಾಹನ ಸವಾರರ ಆಕ್ರೋಶಕ್ಕೂ ಕಾರಣವಾಗಿದೆ. ಕೆಟ್ಟ ರಸ್ತೆಗಳು, ಅವೈಜ್ಞಾನಿಕ ಕಾಮಗಾರಿಗಳು, ಅಜಾಗರೂಕತೆಯ ಚಾಲನೆ ಈ ಎಲ್ಲ ಕಾರಣಕ್ಕಾಗಿಯೇ ದೇಶದಲ್ಲಿ ರಸ್ತೆ ಅಪಘಾತಗಳಾಗುತ್ತಿದ್ದು ದಿನವೊಂದಕ್ಕೆ ನೂರಾರು ಜನ ಸಾವನ್ನಪ್ಪುತ್ತಿದ್ದಾರೆ. ಈ ಸಮಸ್ಯೆಗಳ ನಡುವೆ ಪ್ರಾಣಿಗಳು ವಾಹನ ಸವಾರರ ಪ್ರಾಣಕ್ಕೆ ಕಂಟಕವಾದ ಹಲವಾರು ಘಟನೆ ನಡೆಯುತ್ತಲೇ ಇವೆ. ಅದರಲ್ಲೂ ಸಾಕು ಪ್ರಾಣಿಗಳನ್ನು ಹೆದ್ದಾರಿ ಪಕ್ಕದಲ್ಲಿ ಕಟ್ಟುವ ಮತ್ತು ಮೇಯಲು ಬಿಡುವ ಕಾರಣಕ್ಕಾಗಿಯೇ ಈ ಸಾಕು ಪ್ರಾಣಿಗಳು ಏಕಾಏಕಿ ರಸ್ತೆಗೆ ಅಡ್ಡ ಬರುವ ಕಾರಣಕ್ಕಾಗಿ ಹಲವಾರು ಅಪಘಾತಗಳು ನಡೆದಿದೆ. ಹೆಚ್ಚಾಗಿ ದನಕರುಗಳು, ಕುರಿ, ಆಡುಗಳು ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿ ಹಾಗೂ ಇತರ ರಸ್ತೆಗಳ ಪಕ್ಕದಲ್ಲೇ ಕಂಡು ಬರುತ್ತಿದ್ದು, ಇವುಗಳ ಮಾಲಕರು ಇವುಗಳನ್ನು ರಸ್ತೆ ಬದಿಯಲ್ಲೇ ಮೇಯಲು ಬಿಡುವುದು ಹಲವು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಹೆದ್ದಾರಿಗಳ ಸಮಸ್ಯೆ ಒಂದೆಡೆಯಾದರೆ, ಇನ್ನು ಕೆಲವು ಸಣ್ಣ ಪುಟ್ಟ ಪಟ್ಟಣಗಳಲ್ಲಂತೂ ರಸ್ತೆ ತುಂಬಾ ಆಡು, ಕುರಿ, ದನಗಳದ್ದೇ ಕಾರುಬಾರು ಎನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ಇಂತಹುದೇ ಒಂದು ಸಮಸ್ಯೆಗೆ ಸಿಲುಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಡಬಪೇಟೆ. ಈ ಪೇಟೆಯ ತುಂಬೆಲ್ಲ ಇದೀಗ ಆಡುಗಳದ್ದೇ ಸಾಮ್ರಾಜ್ಯವಾಗಿದ್ದು, ಪೇಟೆಯ ಪಕ್ಕದಲ್ಲಿರುವ ಹಲವು ಕುಟುಂಬಗಳು ಆಡು ಸಾಕಾಣೆಯನ್ನೇ ತಮ್ಮ ಜೀವನಾಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ರಸ್ತೆ ಬದಿಯಲ್ಲೇ ಇರುವ ಈ ಮನೆಗಳಲ್ಲಿ ಪ್ರತಿ ಮನೆಯಲ್ಲೂ 10ಕ್ಕೂ ಮಿಕ್ಕಿದ ಆಡು ಮತ್ತು ಆಡುಗಳ ಮರಿಗಳಿವೆ. ಮನೆ ಮಂದಿ ಈ ಆಡುಗಳನ್ನು ಕಡಬಪೇಟೆಯ ತುಂಬಾ ಅಡ್ಡಾಡಲು ಬಿಡುತ್ತಿರುವುದು ವಾಹನ ಚಾಲಕರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಿದೆ. ಅದರಲ್ಲೂ ದ್ವಿಚಕ್ರ ವಾಹನ ಚಾಲಕರ ಪ್ರಾಣಕ್ಕೆ ಸಂಚಕಾರವಾಗುವಂತಹ ಪರಿಸ್ಥಿತಿಯನ್ನು ಈ ಪ್ರಾಣಿಗಳು ತಂದೊಡ್ಡಿದ್ದು, ಇವುಗಳನ್ನು ನಿಯಂತ್ರಿಸಬೇಕೆಂದು ವಾಹನ ಸವಾರರು ಇದೀಗ ಸ್ಥಳೀಯ ಆಡಳಿತಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಡಬಪೇಟೆಯಲ್ಲಿ ದಿನದಿಂದ ದಿನಕ್ಕೆ ಈ ಆಡುಗಳ ಸಮಸ್ಯೆ ಹೆಚ್ಚಾಗುತ್ತಿದ್ದು, ಇಂತಹುದೇ ಸಮಸ್ಯೆಗಳು ಜಿಲ್ಲೆಯ ಇತರ ಭಾಗಗಳಲ್ಲೂ ಕಂಡುಬರಲಾರಂಭಿಸಿದೆ. ರಸ್ತೆಗೆ ಏಕಾಏಕಿ ಅಡ್ಡಲಾಗಿ ಬರುವ ಸಾಕು ಪ್ರಾಣಿಗಳಿಗೆ ವಾಹನಗಳು ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಈ ವಿಚಾರವಾಗಿ ಹಲವು ಕಡೆಗಳಲ್ಲಿ ಸಂಘರ್ಷವು ಉಂಟಾಗುವ ಘಟನೆಗಳು ನಡೆದಿದೆ. ಸಮಸ್ಯೆ ಅಂತ ಹೇಳಿದ್ರೆ, ಈಗ ರಸ್ತೆಯಲ್ಲಿ ಕೆಲವರು ಸಾಕ್ತಾರೆ ದನಕರುಗಳನ್ನು, ಅದು ಅವರಿಗೋಸ್ಕರ ಸಾಕಬೇಕು, ಊರಿನವರಿಗೆ ತೊಂದರೆ ಕೊಡಲಿಕ್ಕೋಸ್ಕರ ಯಾರು ದಯವಿಟ್ಟು ಸಾಕಬೇಡಿ ಅಂತ ಹೇಳ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಸ್ಥಳೀಯ ಆಡಳಿತ, ಗ್ರಾಮ ಪಂಚಾಯತ್ ಮತ್ತು ಪೊಲೀಸರು ಸ್ವಲ್ಪ ನಿಗಾ ಅಗತ್ಯ ಇದೆ. ಯಾಕೆಂದರೆ ತುಂಬ ಕಡೆ ರಸ್ತೆಯಲ್ಲಿ ನಾವು ದಾಟುವ ಪರಿಸ್ಥಿತಿ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಒಂದು ವೇಳೆ ಅಪ್ಪಿತಪ್ಪಿ ನಮ್ಮ ವಾಹನ ಬ್ರೇಕ್ ಹಿಡಿಯೋದೆ ಅದಕ್ಕೆ ತಾಗಿ ಹೋದರೆ ನಾವು ಅವರಿಗೆ ದಂಡ ಸೇರಬೇಕು, ಪೆಟ್ಟು ತಿನ್ನಬೇಕು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಕಡಬ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಕಡಬಪೇಟೆಯಲ್ಲಿ ಸಾಕು ಪ್ರಾಣಿಗಳ ಉಪದ್ರವ ತುಂಬವಾಗಿತ್ತು. ವಾಹನ ಸವಾರರಿಗೆ ಇಲ್ಲಿ ವಾಹನವನ್ನು ಓಡಿಸಲಿಕ್ಕೂ ಸರಿಯಾಗಿ ಆಗ್ತಿರಲಿಲ್ಲ. ಯಾಕಂತೇಳಿದರೆ ಈ ದನಗಳಿರ್ಬೋದು, ಆಡುಗಳಿರ್ಬೋದು ಪದೇ ಪದೇ ರಸ್ತೆಯಲ್ಲಿ ಇಳಿದು ಓಡಾಡುತ್ತಿರುವ ಕಾರಣ ಜನರು, ವಾಹನ ಸವಾರರು ರಸ್ತೆಯಲ್ಲಿ ಹೋಗೋದಕ್ಕೆ ತುಂಬ ನರಕ ಪಡ್ತಿದ್ರು. ಈ ಬಗ್ಗೆ ಸಾಕಷ್ಟು ಬಾರಿ ನಾವು ಪಟ್ಟಣ ಪಂಚಾಯತಿ ಅವರಿಗೆ ಮನವಿ ಅಥವಾ ಪತ್ರಿಕೆಯಲ್ಲಿ ಕೂಡ ವರದಿ ಮಾಡಿದ್ರು ಕೂಡ ಯಾವುದೇ ರೀತಿ ಒಂದು ಸ್ಪಂದನೆ ಇರಲಿಲ್ಲ. ಕಳೆದ 1-2-3 ದಿವಸಗಳಿಂದ ನಾವೊಂದು ವಾಟ್ಸಪ್ ಗ್ರೂಪ್ನಲ್ಲಿ ಈ ಬಗ್ಗೆ ತುಂಬ ಚರ್ಚೆಯನ್ನು ನಡೆಸಿ ಅಧಿಕಾರಿಗಳು ಇದೀಗ ಸ್ಪಂದಿಸಿದ್ದಕ್ಕೆ ಒಂದು ಎಲ್ಲ ಸಾಕು ಪ್ರಾಣಿ ಏನು ಸಾಕ್ತಿದ್ದಾರೆ ಅವರಿಗೆ ಎಲ್ಲರಿಗೂ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ಮೇಲೆ ಏನಾದರೂ ಈ ಪೇಟೆಗಳಿಗೆ, ರಸ್ತೆಗಳಿಗೆ ಏನಾದರೂ ಸಾಕು ಪ್ರಾಣಿಗಳನ್ನು ಬಿಟ್ಟರೆ ಅದನ್ನು ವಶಪಡಿಸಿಕೊಂಡು ಏಲ ಮಾಡೋದಕ್ಕೆ ತಿಳಿಸಿದ್ದಾರೆ. ತುಂಬ ಒಂದು ಒಳ್ಳೆಯ ನಿರ್ಧಾರವನ್ನು ಪಟ್ಟಣ ಪಂಚಾಯತ್ ತೆಗೆದುಕೊಂಡಿದೆ. ನಮಗೆಲ್ಲರಿಗೂ ಕೂಡ ಖುಷಿಯಾಗಿದೆ. ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಿದ ಚರ್ಚೆ ಇವಾಗ ಒಂದು ಇಂಪ್ಯಾಕ್ಟ್ ಆಗೋದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸ್ಥಳಗಳಲ್ಲಿ ಸಾಕು ಪ್ರಾಣಿಗಳನ್ನು ಬಿಡುವುದನ್ನು ಕಡಬ ಪಟ್ಟಣ ಪಂಚಾಯತಿನ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಾಕು ಪ್ರಾಣಿಗಳಾದ ದನ, ಎಮ್ಮೆ, ಆಡು, ಕುರಿ, ನಾಯಿ ಇತ್ಯಾದಿ ಸಾಕು ಪ್ರಾಣಿಗಳು ಕಂಡುಬಂದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಅವುಗಳನ್ನು ಪಟ್ಟಣ ಪಂಚಾಯತ್ ವಶಪಡಿಸಿಕೊಂಡು ಏಲ ಮಾಡಲಾಗುವುದು. ಆದ್ದರಿಂದ ಸಾರ್ವಜನಿಕರು ಯಾವುದೇ ಸಾಕು ಪ್ರಾಣಿಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಡಗಾಡಲು ಈ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲಾಗಿದೆ. ಅಪಘಾತಕ್ಕೆ ಕಾರಣವಾದ ಸಾಕು ಪ್ರಾಣಿಗಳ ಮಾಲಕರು ವಾಹನ ಸವಾರರ ಮೇಲೆ ಸವಾರಿ ಮಾಡುವಂತಹ ಘಟನೆಗಳು ನಡೆಯುತ್ತಿದ್ದು, ಅಪಘಾತದಲ್ಲಿ ಸಾವನ್ನಪ್ಪಿದ ಸಾಕು ಪ್ರಾಣಿಗಳಿಗೆ ಪರಿಹಾರಕ್ಕೂ ಪಟ್ಟು ಹಿಡಿಯುವ ಘಟನೆಗಳು ಜಿಲ್ಲೆಯಲ್ಲಿ ಇದೀಗ ಸಾಮಾನ್ಯವಾಗುತ್ತಿದೆ. ಹೆದ್ದಾರಿ, ರಸ್ತೆ ಹಾಗೂ ಜನಜಂಗುಳಿ ಇರುವ ಕಡೆಗಳಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಲು ಬಿಡಲು ಅವಕಾಶವಿಲ್ಲವಾದರೂ ಕಾನೂನು ಮೀರಿ ಸಾಕು ಪ್ರಾಣಿಗಳನ್ನು ಪೇಟೆಗೆ ಹಾಗೂ ರಸ್ತೆಗೆ ಬಿಡುವ ವ್ಯವಸ್ಥೆಗಳು ಹೆಚ್ಚು ನಡೆಯುತ್ತಿದೆ.
ಕಡಬಪೇಟೆಯಲ್ಲಿ ಹೆಚ್ಚಾದ ಆಡುಗಳ ಉಪಟಳದಿಂದಾಗಿ ಇದೀಗ ಕಡಬ ಪಟ್ಟಣ ಪಂಚಾಯತ್ ಸಾಕು ಪ್ರಾಣಿಗಳ ನಿಯಂತ್ರಣಕ್ಕೂ ಮುಂದಾಗಿದೆ. ಈಗಾಗಲೇ ಪಂಚಾಯತ್ ಆಡಳಿತ ಧ್ವನಿವರ್ಧಕಗಳ ಮೂಲಕ ಸಾಕು ಪ್ರಾಣಿಗಳನ್ನು ರಸ್ತೆಗೆ ಬಿಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಲಾರಂಭಿಸಿದೆ. ಇಂತಹುದೇ ಕ್ರಮ ಜಿಲ್ಲೆಯ ಇನ್ನೂ ಹಲವು ಕಡೆಗಳಲ್ಲಿ ನಡೆಯಬೇಕಿದ್ದು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ನಮ್ಮ ಕುಟ್ಲ ನ್ಯೂಸ್ 24x7 ಪುತ್ತೂರು.